ಸ್ಮರಿಸಿ ಮನದಲ್ಲಿ ಕಾಳಿಕಾಂಬೆಯ ಎರಗಿನತ್ತ ವಿಶ್ವಕರ್ಮಗೆ ವರದಿ ಸ್ವರ್ಣದ ಕಾರ್ಯ ತೊಡಗಿದ ಚಿನ್ನಾಚಾರ. ನಮಸ್ಕಾರ ಸ್ವಾಮಿ. ನಮ್ಮ ಪರಿಚಯ ಆಯ್ತಾ? ಇಲ್ಲಲ್ಲ. ಈ ಊರಿನಲ್ಲಿ ಎಲ್ಲರಿಗೂ ನನ್ನ ವಿಷಯ ಗೊತ್ತಿಲ್ಲ. ಅಂದ್ರೆ ಚಿನ್ನಾಚಾರ್ಯ, ಚಿನ್ನದ ಕೆಲಸ ಮಾಡುವ ಚಿನ್ನಾಚಾರ್ಯ. ಅಷ್ಟೇ ಅಲ್ಲ, ನಮ್ಮಲ್ಲಿ ತುಂಬಾ ವರ್ಗದವರಿದ್ದಾರೆ. ಅಂದ್ರೆ ಚಿನ್ನದ್ದು, ಮರದ್ದು, ಕಬ್ಬಿಣದ್ದು, ಕಂಚಿಂದು, ಕಲ್ಲು ಎಲ್ಲ ಮಾಡ್ತಾರೆ. ಹೌದಾ? ಆಯ್ತಾ? ನಾನು ಚಿನ್ನ ಕೆಲಸ ಮಾಡುವ. ಈಗೀಗ ಏನಾಗಿದೆ ಗೊತ್ತುಂಟಾ? ನಮಗೆ ಕೆಲಸವೇ ಬರುವುದಿಲ್ಲ ಸರ್. ನಾವು ಎಲ್ಲಿಗೆ ಮಾಡಿ ಕೊಟ್ಟಿರ್ತೇವೋ ಅಲ್ಲಿಂದಲೇ ತಗೊಂಡು ಹೋಗುದು. ನಮಗೆ ಕೆಲಸ ಇಲ್ಲ. ಆದರೂ ಅಪರೂಪಕ್ಕೆ ಗಿರಾಕಿಗಳು ಬರ್ತಾರೆ. ನೋಡುವ. ನಮಸ್ಕಾರ. ನೀವು ಗಣಪತಿ ಆಚಾರ್ಯ ಮಗ ಜಯರಾಮಾಚಾರ್ಯ ಅಲ್ವಾ? ಅದು ನಾನಲ್ಲ, ನನ್ನ ದೊಡ್ಡಪ್ಪನ ಮಗ. ನಿಮ್ಮ ದೊಡ್ಡಪ್ಪನ ಮಗನ ಆಚಾರ್ಯ, ನಮ್ಮನ್ನು ಉಂಗುರ ಸಿಕ್ಕಿದೆ. ಇದಕ್ಕೂ 100ಕ್ಕೂ ನಿನ್ನ ವ್ಯವಹಾರ ಆಗ್ಲಿಕ್ಕಿಲ್ಲ. ಯಾವುದು? ಇಲ್ಲಿ ಎಲ್ಲಿಂದ ಕದ್ದು ತಂದದ್ದಲ್ವ? ಏನ್ ಮಾಡ್ತಿ? ಆ ಶಬ್ದವೇ ನನಗೆ ಗೊತ್ತಿಲ್ಲ. ಇಷ್ಟು ನನ್ನ ಜೀವನದಲ್ಲಿ ಇಷ್ಟು ಇದು ನನಗೆ ಸಿಕ್ಕಿದ್ದು. ಇದು 100ಕ್ಕೂ 100 ಅಪ್ಪಟ ಚಿನ್ನವ ಹೌದಲ್ವ ಅಂತ ಹೇಳಿ ಒಮ್ಮೆ ನೋಡಿ ನೀವು. ನೋಡುವ, ನನಗೆ ಗೊತ್ತಾಗ್ತದೆ. ಹೌದಾ? ನೀವದ್ರಲ್ಲಿ ಭಯಂಕರವ. ಸಿಕ್ಕಿದೆ ಓಯ್ ಆಚಾರ್ಯ, ನೀವು ಪ್ರಸಂಗ ಆಚೀಚೆ ಮಾಡಬೇಡಿ. ಸಿಕ್ಕಿದೆಯ ಉಂಗುರವೇ ಅಂತೇಳಿ ದೈತ್ಯರಾಯ ಅಂತ ಹೇಳ್ತೀರಿ. ನೋಡಿದ್ದು ಮಗನ. ಹೌದಾ? ಅದೇನು ಫರಕ್ ತೆಂಗಿನಕಾಯಿ ತುರಿತೀರ? ಶುದ್ಧ ಚಿನ್ನ ಇದು. ಶುದ್ಧ ಚಿನ್ನ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಒರೆಸ್ದಾಗ ಗೊತ್ತಾಗ್ತದೆ. ಯಾವ್ದ್ರಲ್ಲಿ? ಇದರಲ್ಲಿ. ಇದು ವಾಲೆವೆಲ್ಲ ತುಂಡಿನಾಗಿ ಉಂಟಿದು. ಇದರಲ್ಲಿ ಹೇಗೆ ಗೊತ್ತದು? ಎಲ್ಲಿ? ಅದ್ಯಾಕೆ ನೀನ್ಯಾಕೆ ಒರೆಸಿದ್ದು? ಅಲ್ಲ, ಒರೆಸಿದ್ರೆ ಚಿನ್ನ ಅಂತ ಗೊತ್ತಾಗ್ತಲ್ಲ ಅದಕ್ಕೆ. ಅದು ಬಟ್ಟೆ, ಇದು ಚಿನ್ನ. ಅಲ್ಲಿ ಇದ್ದದ್ದು ಕೂಡ ಹೋಯ್ತಲ್ಲ ಮಹಾರಾಜ. ಎಲ್ಲಿಗೆ ಹೋಯ್ತು? ಹೋಯ್ತದು. ಈಗ ನೀವು ಒರೆಸಿದಾಗ ಹೋಯ್ತಾ? ನಾನು ಒರೆಸಿದ್ದು ಮೊದಲು ಉಜ್ಜಿದ್ದು ಉಂಟಲ್ಲ. ಬಂದವ್ರನ್ನೆಲ್ಲ ಒರೆಸೋದು ನೀವು ಅದರಲ್ಲೇ. ಭಯಂಕರವ್ರೆ ನೀವು. ಶುದ್ಧ ಚಿನ್ನ. ಹೌದಾ? ಇದರಲ್ಲಿ ಗೊತ್ತಾಗಿದೆ ಶುದ್ಧ ಚಿನ್ನ ಅಂತ ಹೇಳಿ. ಶುದ್ಧ ಚಿನ್ನ, ಒಳ್ಳೆ ಚಿನ್ನ. ಹೌದಾ? ಸಾಧಾರಣ ಒಂದು 7-8-10 ಸಾವಿರ ಸಿಗಬಹುದಾ? 10,000? 2 ಗುಡಂಗಡಿ 1.5 ಕೋಟಿ. 1.5 ಕೋಟಿ. ಬರ್ಲಿ, ಕೆಳಗೆ ಬರ್ಲಿ, ಕೆಳಗೆ ಬರ್ಲಿ, ಕೆಳಗೆ ಬರ್ಲಿ. 1.5 ಕೋಟಿ ಸಿಗೋಲ್ಲಿವರೆಗೆ ನಾನು ಸಾಯುವುದಿಲ್ಲ. ಅದು ನನಗೆ ಗೊತ್ತಾಗಿದೆ. ಆದರೆ ಅಷ್ಟು ಕೊಡುವುದಕ್ಕೆ ನನ್ನಲ್ಲಿ ಅಷ್ಟು ಹಣ ಇಲ್ಲ. 1.5 ಕೋಟಿ ನಿಘಂಟು ಸಿಗ್ತದ? 4 ಗೂಡಂಗಡಿ ಮಾಡಬಹುದು. 3 ಗೂಡಂಗಡಿ ಬಾಡಿಗೆಗೆ, ಒಂದು ನಾನು ನಡೆಸುದು. ದೇವ ಅನುಗ್ರಹ ಮಾಡು ದೇವರೇ. 1.5 ಕೋಟಿ. ನೀನು 4 ಬಾಡಿಗೆಗೆ ಮತ್ತೆ ನಾನೇನು ಸಾಯುದು? ಆದ್ರೆ ಅಷ್ಟು ಹಣ ನನಗೆ ಕೊಡ್ಲಿಕ್ಕೆ ಆಗುದಿಲ್ಲ. ಬೇಡ, ನಿಮ್ಮ ಹತ್ರ 4-5 ಉಂಗುರ ಉಂಟಲ್ಲ, ಅದನ್ನು ಕೊಡಿ, ಅದನ್ನು ನೀವು ಇಟ್ಕೊಳ್ಳಿ. ಇದು ಒಪ್ಪದ್ದಾಯ್ತು. ನಿಮ್ಗೂ ಒಪ್ಪದ್ದಾಕೋ ಮಾರಲು ಜೋರುಂಟಲ್ಲ. ಆದರೆ ಅಷ್ಟು ಹಣ ಕೊಡುವವರು ಇದ್ದಾರೆ. ಇದಾರ? ಎಲ್ಲಿ? ಬಾ. ಬನ್ನಿ ಹೋಗುವ. ವಿಪತಿ ದುಷ್ಯಂತನಾದಿನವೂಲಗೆ ದುಡಿರಲಾಗ ಐದೌದವು ಭಯರ ಮರಣಿಸುತ್ತ ಶಂಕರ ಹೇಗಿದ್ದಾರ ಅಪ್ಪಯ್ಯ? ಅಪ್ಪಯ್ಯ ಈಗಲೂ ಅನಾರೋಗ್ಯದ ಯಥಾಸ್ಥಿತಿ ಕಾಪಾಡಿಕೊಂಡು ಕ್ಷೇಮವಾಗಿದ್ದಾರೆ. ಮತ್ತೆ ಬಲೆ ಬೀಸುವುದಿಲ್ವ ಈಗ? ಬಲೆ ಬೀಸಲಿಕ್ಕೆ ಅಂದಾಜು ಮಾಡ್ತಾರೆ, ಎದ್ದೋಗ್ಲಿಕ್ಕೆ ಆಗುದಿಲ್ಲ, ಗಂಟು ನೋವು. ಓ ಚಿನ್ನಾಚಾರವು ನಮಸ್ಕಾರ ನಮಸ್ಕಾರ ನಮಸ್ಕಾರ. ಚುಮ್ಮಾಚಾರ ಇತ್ತೀಚೆಗೆ ಬಹಳ ಅಪರೂಪದಲ್ಲಿ ಅಪರೂಪ ನೀವು. ಬರುವ ಅವಕಾಶವೇ ಸಿಗಲಿಲ್ಲ. ಇಬ್ರು ಒಟ್ಟಿಗೆ ಬಂದಿದ್ದೀರಿ. ಹೌದು. ಅಮಾವಾಸ್ಯೆ ಹುಣ್ಣಿಮೆ ಒಟ್ಟಿಗೆ ಬಂದ ಹಾಗೆ. ಯಾರೋ ಹೇಳ್ತಿದ್ರು ನಿಮಗಿಬ್ಬರಿಗೂ ಸರಿ ಇಲ್ಲ ಅಂತ. ನಮಗಿಬ್ಬರಿಗೂ ಸರಿ ಉಂಟು. ಅಂದ್ರೆ ವಾಸ್ತು ದೋಷ ಉಂಟು ಅಂತ ಹೇಳಿ. ಅದು ಯಾಕೆ ಮತ್ತೆ ಹಾಗೆ ಪ್ರಚಾರ? ಹಾಗೆಲ್ಲ ಸಾಧಾರಣ ನಮ್ಗೆ 30-35 ವರ್ಷ ಆಯ್ತು. ನಾವು ಇಷ್ಟು ತನಕ ಒಂದೇ ತರ ಇದ್ದೇವೆ. ಯಾರು ಬಂದು ಹೋಗಿ ನಾವು ಇದೇ ತರ ಇದ್ದೇವೆ. ಹಾಗಾಗಿ ನಾನೇ ಒಂದೊಂದ್ಸಲ ಅವರಿಗೆ ಬೈಯುದು, ಅವ್ರದ್ದು ಸುದ್ದಿ ಇಲ್ಲ. ಅವರಿಗೆ ಅಷ್ಟೋ ಪ್ರೀತಿಯ ನಿನ್ನಲ್ಲಿ?
ಮತ್ತೆ ಬೈದ್ರು ಏನು ಮಾಡುವುದಿಲ್ಲ. ಏನು ಮಾಡುವುದಿಲ್ಲ. ಯಾಕೆ? ಅವರಿಗೆ ಒಂದು ಕಿವಿ ಕೇಳುವುದಿಲ್ಲ, ನಾನು ಹೇಳಿದ ಅರ್ಥ ಆಗುದಿಲ್ಲ. ಇಲ್ಲ, ಅದು ಕೇಳಿಲ್ಲ ಅವರಿಗೆ. ಅದು ಈ ಬದಿಯಿಂದ ಹೇಳಿದ್ದಲ್ವಾ, ತೊಂದರೆ ಇಲ್ಲ ಬಿಡಿ. ಇವ ಬಂದ ನನಗೊಂದು ಉಂಗುರ ಸಿಕ್ಕಿದೆ ಅಂತ ಹೇಳಿ. ಉಂಗುರ ಕೋಟಿ ಕೋಟಿ ಇಗೊಳ ನೀನಿಗೆ ಇತ್ತೀಚೆಗೆ ಎಂತದೆಲ್ಲ ಸಿಗ್ತದ? ಮೊನ್ನೆ ಒಂದು ಪ್ರತಿಮೆ ಸಿಕ್ಕಿತು ಅಂತ ಯಾರೋ ಹೇಳ್ತಾರೆ. ಹೌದ್ರೆ ಯಾರು ಬೇರೆಯವರು ಹೇಳಿದ್ರು ಬಿಸಾಕುದು ಬೇಡ ಅಂತೇಳಿ ಮರದ ಬುಡದಲ್ಲಿ ಇಟ್ಟಿದ್ದೇನೆ ನಾನು. ಮಹಾರಾಜರು ಮನಸ್ಸು ಮಾಡಿದ್ರೆ ಒಂದು 25 ತಗಡು ಕೊಟ್ರೆ ಈ ಸಲ ಮಾಡ್ಬೇಕಂತಿದ್ದೇನೆ. ತಗಡಲ್ಲ, ಬೇರೆ ಮಾಡಿನ ವ್ಯವಸ್ಥೆ ಮಾಡುವ. ನಾನೆನಿಸುವುದು ಕೊಡುವ ದೇವರಿಗೆ ಮನಸ್ಸುಂಟು ಅಂತಾದ್ರೆ ಯಾರಿಗೆ ಯಾವ ಕಾಲಕ್ಕೆ ಏನು ಬೇಕು ಎನ್ನುವುದನ್ನು ಅರ್ಥ ಮಾಡಿ ಕೊಡ್ತಾನೆ ನೋಡು. ಈ ರಂಗದಲ್ಲಿ ದುಡಿಲಿಕ್ಕೆ ಇನ್ನು ಹೆಚ್ಚು ಸಮಯ ನಿನಗೆ ಸಾಧ್ಯ ಇಲ್ಲ ಅಂತ ಹೇಳಿ ಉಳಿದ ಜೀವನವನ್ನು ಅದರ ಹೆಸರಲ್ಲಾದ್ರೂ ಒಂದು ಶೇಷಾಯುಷ್ಯವನ್ನು ಒಂದು ಪೂರ್ಣ ತೃಪ್ತಿಯಿಂದ ಕಳೆಯುವುದಕ್ಕೆ ನಿನ್ನ ಮುಖ ನೋಡುವಾಗ ಒಂದು ಧರ್ಮದರ್ಶಿ ಆಗುವ ಲಕ್ಷಣ ಉಂಟು. ಪ್ರಭುಗಳೇ, ಮಹಾರಾಜರು ಅಂತೇಳಿ ದೇವರಿದ್ದಾಗೆ ಅಂತ ಯಾರೋ ತಿಳಿದವರು ಹೇಳಿದ್ದಾರೆ. ಈ ಕ್ಷೇತ್ರದಲ್ಲಿ ಒಳ್ಳೆ ಹೊತ್ತಿನಲ್ಲಿ ಆಡಿದಂತ ಮಾತು ಸತ್ಯವಾಗ್ಲಿ ಅಂತ ಹೇಳಿ ಇನ್ನೊಮ್ಮೆ ಆಶೀರ್ವಾದ ಮಾಡಿ. ಯಜಮಾನರನ್ನು ನಂಬು, ಬ್ರಹ್ಮ ಕಲಶಾದೀತು. ಯಜಮಾನರು ಎಲ್ಲಿ ಸಿಗ್ತಾರೆ ಹೇಳಿ ಆಚಾರ್ಯ. ರಾಜಮುದ್ರಿಕೆ ಕಾಣ್ತಾ ಉಂಟು. 1.5 ಕೋಟಿ ಅಂತ ಹೇಳಿದ್ದೇನೆ, ಹಾಗಾಗಿ ಬಂದಿದ್ದಾನೆ ಅವ. ಕೋಟಿ ಕೋಟಿ ಶಂಕರ, ಇದೆಲ್ಲಿ ಸಿಕ್ಕಿತಾವ ನಿನ್ಗೆ? ನಾನು ಕಷ್ಟಪಟ್ಟು ಜೀವವನ್ನು ಒತ್ತು ಇಟ್ಟು ಸಂಪಾದನೆ ಮಾಡಿದ್ರೆ ಅಂದ್ರೆ ಎಂದಿನಂತೆ ಇದು ಕೂಡ ನಾನು ಬೆಳಗಾತ ಎದ್ದು ಹೊಳೆ ಬದಿಗೆ ಬಲೆ ಇಟ್ಕೊಂಡು ಹೋಗಿ ಬಲೆ ಬೀಸುವಾಗ ರಾಯರೇ ನೋಡಿ ರಾಯರೇ ಮಾತಾಡ್ಲಿಕ್ಕೆ ಬಿಡುವಿಲ್ಲ. ನಿನ್ನ ಪರಿಕತೆ ಸಾಕು, ವಿಷಯ ಹೇಳಿ. ಬೇರೆ ಬಲಿ ಬೀಸಿದ್ದೇನೆ, ಇಷ್ಟು ದೊಡ್ಡದು, ಇಷ್ಟು ತೋರದ್ರ ಒಂದು ಮೀನು ರಾಯರು, ಬಹಳ ಹಿಡಿಲಿಕ್ಕೆ ಕಷ್ಟ ಆಯ್ತು ನನಗೆ. ಅದನ್ನ ಹೊಟ್ಟೆಯನ್ನು ಸಿಗಿಯುವಾಗ ರಾಯರೇ ಇಷ್ಟು ದೊಡ್ಡ ಉಂಗುರ ಕರುಳಿಗೆ ಸುತ್ತಾಕೊಂಡಿತ್ತು. ಪರಿತೋಷವಂತೆ. ಅದರ ದ್ಯೋತಕವಾಗಿ ಸಂತೋಷದಲ್ಲಿ ಕೊಡಬಹುದಾದದ್ದನ್ನು ಪಾರಿತೋಷಕ ಅಂತ ಹೇಳುವುದು. ಅಲ್ಲಿ ಭಂಡಾರಿದ್ದಾರೆ. ರಾಯರೇ, ನಮ್ಮನ್ನು ನೀವು ತಮಾಷೆ ಮಾಡ್ತೀರಾ ಅಂತ ನಾನು ಭಂಡಾರಿದ್ದಲ್ಲಿ ಹೋದ್ರೆ ಏನಾದ್ರೂ ಪ್ರಯೋಜನ ಆಯ್ತು. ಈ ಬೋಳು ಮಂಡಿನ ಹಿಡ್ಕೊಂಡೋಗಿ ಏನು ಪ್ರಯೋಜನ? ಇದು ಆಮೆ ಚಿಪ್ಪು ಕೌಚ ಹಾಕಿದಾಗ ಉಂಟು. ಬೇಗ ಹೋದ್ರೆ ಬೇಗ ಸಿಗ್ತದೆ. ಬೇಗ ನಾವಿಬ್ರು ಅಲ್ಲಿಗೆ ಹೋಗುವ.